ಗರುಡ ಗ್ಯಾಂಗ್ನ ನಟೋರಿಯಸ್ ರೌಡಿ ಇಸಾಕ್ ಮಣಿಪಾಲದಲ್ಲಿ ಸರಣಿ ಅಪಘಾತ ನಡೆಸಿದ್ದಾನೆ. ಬೆಂಗಳೂರಿನ ನೆಲಮಂಗಲದ ಪೊಲೀಸರು ದರೋಡೆ ಪ್ರಕರಣ ಸಂಬಂಧ ಈತನ ಬೆನ್ನಟ್ಟಿದ್ದರು. ತಪ್ಪಿಸಿಕೊಳ್ಳುವ ಭರದಲ್ಲಿ 4 ವಾಹನಗಳನ್ನು ಈತ ಜಖಂಗೊಳಿಸಿದ್ದಾನೆ. ತನ್ನ ಗೆಳತಿಯ ಜೊತೆ ತಲೆಮರೆಸಿಕೊಳ್ಳಲು ಯತ್ನಿಸಿದ್ದ ಈತನ ಬಂಧನವಾಗಿದೆ ಎಂದು ಮೂಲಗಳು ತಿಳಿಸಿದ್ರು. ಪೊಲೀಸರು ಈ ವಿಚಾರವನ್ನ ತಳ್ಳಿಹಾಕಿದ್ದಾರೆ. ಸಿನಿಮೆಯ ರೀತಿಯಲ್ಲಿ ನಟೋರಿಯಸ್ ಕ್ರಿಮಿನಲ್ ಅನ್ನ ಚೇಸ್ ಮಾಡಲಾಗಿದೆ. ಪೊಲೀಸರಿಂದ ತಪ್ಪಿಸಿಕೊಳ್ಳಲು ಯತ್ನಿಸಿದ ಆರೋಪಿ ಸರಣಿ ಅಪಘಾತ ನಡೆಸಿದ್ದಾನೆ. ಮಣಿಪಾಲದಲ್ಲಿ ಗರುಡ ಗ್ಯಾಂಗ್ನ ಕುಖ್ಯಾತ ಸದಸ್ಯ ಇಸಾಕ್ ಅನ್ನ ಚೇಸಿಂಗ್ ಮಾಡಲಾಗಿದೆ. ಮಣಿಪಾಲದ ಜಿಲ್ಲಾಧಿಕಾರಿ ಕಚೇರಿ ರಸ್ತೆಯಲ್ಲಿ ಈ ಘಟನೆ ನಡೆದಿದ್ದು, ನೆಲಮಂಗಲ ಪೊಲೀಸರನ್ನು ಕಂಡು ಕಾರಿನಲ್ಲಿ ಪರಾರಿಯಾಗಲು ರೌಡಿ ಇಸಾಕ್ ಯತ್ನಿಸಿದ್ದಾನೆ. ಈ ವೇಳೆ ನೆಲಮಂಗಲ ಪೊಲೀಸರು ಚೇಸ್ ಮಾಡಿದ್ದಾರೆ. ಪೊಲೀಸರು ಬೆನ್ನಟ್ಟುವ ವೇಳೆ 4 ಕಾರು ಹಾಗೂ 1 ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದು ರೌಡಿ ಇಸಾಕ್ ಪರಾರಿಯಾಗಲು ಯತ್ನಿಸಿದ್ದಾನೆ. ಇನ್ನು ಈ ಕುರಿತು ಮಾಧ್ಯಮಗಳಿಗೆ ವಿವರ ಒದಗಿಸಿದ ಉಡುಪಿ ಎಸ್ಪಿ ಡಾಕ್ಟರ್ ಅರುಣ್ ಕುಮಾರ್, ಅಪಘಾತದಲ್ಲಿ ಇಸಾಕ್ನ ಕಾರು ಪಂಚರ್ ಆಗಿದೆ. ಸರಣಿ ಅಪಘಾತ ಸಂದರ್ಭ ಇಸಾಕ್ ಮತ್ತು ಯುವತಿ ತಲೆಮರೆಸಿಕೊಂಡಿದ್ದಾರೆ. ಆರೋಪಿಗಳ ಬಂಧನಕ್ಕೆ ವಿಶೇಷ ತಂಡಗಳ ರಚನೆ ಮಾಡಲಾಗಿದೆ. ಆರೋಪಿಯನ್ನ ಶೀಘ್ರ ಪತ್ತೆ ಹಚ್ಚಿ ನ್ಯಾಯಾಲಯಕ್ಕೆ ಹಾಜರುಪಡಿಸುತ್ತೇವೆ ಎಂದಿದ್ದಾರೆ. ಟೈರ್ ಪಂಚರ್ ಆಗಿರೋದ್ರಿಂದ ಗಾಡಿಯನ್ನು ಅಲ್ಲೇನೆ ಬಿಟ್ಟು ಅವರು ಆ ಲೇಡಿ ಫ್ರೆಂಡ್ ಕೆಳಗೆ ಇಳಿದು ಸ್ವಲ್ಪ ದೂರ ಅಬ್ಸ್ಕಾಂಡ್ ಆಗಿದ್ದಾರೆ. ಇದರ ಸಲುವಾಗಿ ಮಣಿಪಾಲ್ ಪೊಲೀಸ್ ಸ್ಟೇಷನಲ್ಲಿ ಕ್ರೈಮ್ ನಂಬರ್ 35/25 ಅಂಡರ್ ಸೆಕ್ಷನ್ 132, 109 ಮತ್ತು 35 BNSನಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ಇದರ ನಂತರ ಮತ್ತೆ ಪೊಲೀಸ್ ವೆರಿಫೈ ಮಾಡಿ ಇದರಲ್ಲಿ ಸಸ್ಪೆಕ್ಟ್ ಆಗಿರುವ ಆ ಲೇಡಿಯನ್ನು ಮಾತ್ರ ಈಗ ಪೊಲೀಸ್ ವಶದಲ್ಲಿ ಇಟ್ಕೊಂಡಿದ್ದಾರೆ. ಅವರನ್ನು ಡೀಟೇಲ್ ಎನ್ಕ್ವೈರಿ ಮಾಡಿ ಮುಂದೆ ಕಾನೂನು ರೀತಿಯಲ್ಲಿ ಅವರ ಮೇಲೆ ಕ್ರಮ ತಗೊಳ್ಳಲಾಗುವುದು. ತಲೆಮರೆಸಿಕೊಂಡಿರುವ ಇಸಾಕನ್ನು ಪತ್ತೆ ಮಾಡಲಿಕ್ಕೆ ಈಗ ಉಡುಪಿ ಟೀಮಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಸ್ಪೆಷಲ್ ಟೀಮ್ಸನ್ನು ಫಾರ್ಮ್ ಮಾಡಲಾಗಿದೆ. ಈಗ ಅವರ ಆರೋಪಿಯನ್ನು ಆದಷ್ಟು ಬೇಗನೆ ಪತ್ತೆ ಮಾಡಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ.